ಹಾಗೆ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇದೀಗ ಅತಿಥಿಗಳನ್ನ ಎಸ್ಕಾರ್ಟ್ ಮಾಡಲಿಕ್ಕೆ ಇದ್ದಾರೆ ವಿದ್ಯಾರ್ಥಿಗಳು. ಇದೀಗ ಈ ಒಂದು ಪ್ರಥಮವಾಗಿ ಬರುವಂತಹ ತಂಡ ನೇತಾಜಿ ತಂಡ, ಹಿರಿಯ ಪ್ರಾಥಮಿಕ ಶಾಲೆಯ ನೇತಾಜಿ ತಂಡದ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಈ ಒಂದು ಪಕ್ಷದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ನಂತರ ಬರುವಂತಹ ತಂಡ ಶಿವಾಜಿ ತಂಡದ ಕ್ರೀಡಾಪಟುಗಳು ಈ ಒಂದು ನಮ್ಮ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ತದನಂತರ ಬರುವಂತಹ ತಂಡ ಪ್ರತಾಪ್ ತಂಡದ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಇವತ್ತಿನ ಈ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ತದನಂತರ ಬರುವಂತಹ ತಂಡ ತಿಲಕ್ ತಂಡದ ಕ್ರೀಡಾಪಟುಗಳು ರಾಧಾಕೃಷ್ಣರೇ ಕಟ್ ಮಾಡಿ. ಶಾಲೆಯಲ್ಲಿ ಬರುವಂತಹ ತಂಡ ಸಚಿನ್ ತೆಂಡೂಲ್ಕರ್ ತಂಡ, ನಮಗೆಲ್ಲ ಗೊತ್ತಿರುವ ಹಾಗೆ ಕ್ರೀಡೆಯ ದಿಗ್ಗಜರಾಗಿರುವಂತಹ ಹಲವಾರು ದಾಖಲೆಯನ್ನ ಮಾಡಿರುವಂತಹ ಒಬ್ಬ ಆಟಗಾರ, ಕ್ರಿಕೆಟ್ ಆಟಗಾರ ಸಚಿನ್ ತೆಂಡೂಲ್ಕರ್ನ ನಾಮಫಲಕದೊಂದಿಗೆ ಆಗಮಿಸ್ತಾ ಇದ್ದಾರೆ ಪ್ರೌಢಶಾಲಾ ವಿಭಾಗದ ಕ್ರೀಡಾಪಟುಗಳು ಸಚಿನ್ ತೆಂಡೂಲ್ಕರ್ ತಂಡ. ತದನಂತರ ಬರುವಂತಹ ತಂಡ ಮಮತಾ ಪೂಜಾರಿ ತಂಡ, 2002ರಲ್ಲಿ ಭಾರತದ ಮಹಿಳಾ ಕಬಡ್ಡಿ ತಂಡದ ಹಿರಿಯ ಆಟಗಾರ್ತಿ ಮಮತಾ ಪೂಜಾರಿ ಮಾರ್ಚ್ 4ರಂದು ಜರುಗಿದ ವಿಶ್ವಕಪ್ ಟೂರ್ನಿ ಕಬಡ್ಡಿ ಟೂರ್ನಮೆಂಟ್ನಲ್ಲಿ ಮೊಟ್ಟಮೊದಲ ಬಾರಿಗೆ ಜಯಗಳಿಸಿದಂತಹ ಇವರು ಕರ್ನಾಟಕದವರು, ಅದು ಕೂಡ ನಮ್ಮದೇ ಜಿಲ್ಲೆಯ ಮಮತಾ ಪೂಜಾರಿ ತಂಡದ ಕ್ರೀಡಾಪಟುಗಳು ಬಹಳ ಉತ್ತಮವಾಗಿ ಈ ಒಂದು ಪಥಸಂಚಲನದಲ್ಲಿ ತಾನು ತೊಡಗಿಸಿಕೊಂಡಿದ್ದಾರೆ. ಅದ್ಭುತವಾದಂತಹ ಮಾರ್ಚ್ ಪಾಸ್ನೊಂದಿಗೆ ಪಥಸಂಚಲನದಲ್ಲಿ ಈ ಒಂದು ಮಮತಾ ಪೂಜಾರಿ ತಂಡ. ತದನಂತರ ಬಂದಿರುವಂತಹ ತಂಡ ಭೂವಮ ತಂಡ ಈಗಾಗಲೇ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದಂತ ಈ ಒಂದು ದಕ್ಷಿಣ ಜಿಲ್ಲೆಯ ಮಂಗಳೂರಿನ ಭೂವಮ ಅವರನ್ನ ಹಿಂಬಾಲಿಸ್ತಾ ಇದ್ದಾರೆ ಈ ಒಂದು ಕ್ರೀಡಾಪಟುಗಳು. ಭೂವಮ ತಂಡದ ಕ್ರೀಡಾಪಟುಗಳು ಈ ಒಂದು ಪಥಸಂಚಲನದಲ್ಲಿ ಅದ್ಭುತವಾದಂತಹ ಪಥಸಂಚಲನವನ್ನು ನೆರವೇರಿಸಿಕೊಳ್ತಾ ಇದ್ದಾರೆ ಈ ಒಂದು ಭೂವಮ ತಂಡಗಳು. ತದನಂತರ ಬರುವಂತಹ ತಂಡ ಹುಸೈನ್ ಬೋಲ್ಟ್ ನಮಗೆಲ್ಲ ಗೊತ್ತಿರುವ ಹಾಗೆ ಜಮೈಕಾ ದೇಶದ ಒಬ್ಬ ಓಟಗಾರ. 100 ಮೀಟರ್ ಓಟದಲ್ಲಿ ಮತ್ತು 200 ಮೀಟರ್ ಓಟದಲ್ಲಿ ಒಲಿಂಪಿಕ್ಸ್ ನಲ್ಲಿ ದಾಖಲೆಯನ್ನ ಮಾಡಿದಂತಹ ತಂಡ ಹುಸೈನ್ ಬೋಲ್ಟ್ ತಂಡದವರು ಅದ್ಭುತವಾದಂತಹ ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಹುಸೈನ್ ಬೋಲ್ಟ್ ತಂಡದವರು 4x100 ಮೀಟರ್ ಓಟ ರಿಲೇ ಓಟ ಸ್ಪರ್ಧೆಯಲ್ಲಿ ದಾಖಲೆಯನ್ನು ಕೂಡ ಸೃಷ್ಟಿಸಿದಂತಹ ಹುಸೈನ್ ಬೋಲ್ಟ್ ಈ ಒಂದು ತಂಡದ ಎಲ್ಲ ಕ್ರೀಡಾಪಟುಗಳು ವಿದ್ಯಾರ್ಥಿಗಳಿಗೆ ವಂದನೆಗಳು. ಹಾಗೆ
ಪ್ರತಿ ವರ್ಷ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಬಹಳ ವಿಜೃಂಭಣೆಯೊಂದಿಗೆ ಈ ಒಂದು ವಾರ್ಷಿಕ ಕ್ರೀಡಾಕೂಟ ಹಾಗೇನೆ ವಾರ್ಷಿಕೋತ್ಸವವನ್ನು ಬಹಳ ಉತ್ತಮವಾಗಿ ಅದೇ ರೀತಿ ಅಲ್ಲದೆ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ನಮ್ಮ ಸಂಸ್ಥೆಗೆ, ಈ ಊರಿಗೆ, ನಾಡಿಗೆ ಕೀರ್ತಿಯನ್ನು ತಂದುಕೊಟ್ಟಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ಕ್ರೀಡೆ ಮಾತ್ರ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಪ್ರತಿಭಾ ಕಾರಂಜಿ ಆಗಿರ್ಬೋದು, ಸ್ಕೌಟ್ ಮತ್ತು ಗೈಡ್ಸ್ನಲ್ಲಿ ರಾಷ್ಟ್ರಪತಿ ಪುರಸ್ಕಾರವನ್ನು ಪಡೆದಂಥ ಇತಿಹಾಸ ನಮ್ಮ ದಾಖಲೆ. ಹಾಗೆಯೇ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಕೂಡ ಪಡೆದಂಥ ಸಾಧನೆ, ಆಶುಭಾಷಣ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ದಾಖಲೆ ಕೂಡ ನಮ್ಮ ರಾಮಕೃಷ್ಣ ಈ ಒಂದು ಹಳ್ಳಿಯ ಮಕ್ಕಳ ಸಾಧನೆ ಆಗಿದೆ. ಅದೇ ರೀತಿಯಲ್ಲಿ ಈ ವರ್ಷ ಕೂಡ ರಾಜ್ಯ ಮಟ್ಟದಲ್ಲಿ ಸುಮಾರು 4 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅದು ಮಾತ್ರ ಅಲ್ಲದೆ ಅಥ್ಲೆಟಿಕ್ಸ್ನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದಂಥ ದಾಖಲೆ ಕೂಡ ನಮ್ಮ ವಿದ್ಯಾಸಂಸ್ಥೆಗೆ ಸೇರಿಕೊಂಡಿದೆ. ಇವತ್ತು ವಾರ್ಷಿಕ ಕ್ರೀಡಾಕೂಟದಲ್ಲಿ ಈಗಾಗಲೇ ಫಸ್ಟ್ ಸಂಚಲನದಲ್ಲಿ ನಮ್ಮ ವಂದನಾ ಸ್ವೀಕಾರವನ್ನು ಸನ್ಮಾನ್ಯ ಆರಕ್ಷಕ ಠಾಣೆಯ ವೃತ್ತ ನಿರೀಕ್ಷಕರು ಬಹಳ ಉತ್ತಮ ರೀತಿಯಲ್ಲಿ ಪಡೆದುಕೊಂಡಿದ್ದಾರೆ. ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ ನಮ್ಮ ವಿದ್ಯಾಸಂಸ್ಥೆ. ಶಕ್ತಿಯ ಕೊಡು ಹೇ ಪ್ರಭು, ಸತ್ಯಕ್ಕಾಗಿ ನಿಲ್ಲುವ ಛಲವ ದೀಪ್ತಗೊಳಿಸು ನಮ್ಮೊಳು. ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು. ಎಡರ ಕಡಲ ತೆರೆ ಹೆಡೆಗಳು ಬೋಧರೆಯುತ ಬಂದರು, ತಡೆದು ನಿಲ್ಲುವ ಮಡಲ ತಡಿಯ ಬಲವ ನೀಡು ಶ್ರೀ ಗುರು. ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು. ಸತ್ಯಕ್ಕಾಗಿ ನಿಲ್ಲುವ ಛಲವ ದೀಪ್ತಗೊಳಿಸು ನಮ್ಮೊಳು. ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು. ಶಕ್ತಿಯ ಕೊಡು ಹೇ ಪ್ರಭು, ಶಕ್ತಿಯ ಕೊಡು ಹೇ ಪ್ರಭು. ಕೃಷ್ಣ ಅನುದಾನಿತ ಪ್ರೌಢಶಾಲೆಗಳ ಜಂಟಿ ಆಶ್ರಯದಲ್ಲಿ ನಡೆಯುತ್ತಾ ಇರತಕ್ಕಂತಹ ಈ ಒಂದು ಕ್ರೀಡಾಕೂಟ, ವಾರ್ಷಿಕ ಕ್ರೀಡಾಕೂಟ ನಮಗೆಲ್ಲರಿಗೂ ಕೂಡ ಗೊತ್ತಿದ್ದಾಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆ ನಮ್ಮ ವಿದ್ಯಾಸಂಸ್ಥೆ ಮುಂಚೂಣಿಯಲ್ಲಿದೆ ಎನ್ನುವಂಥದ್ದನ್ನು ಇದೀಗ ನಮ್ಮ ದೈಹಿಕ ಶಿಕ್ಷಕರು ಈಗ ಪ್ರಸ್ತಾಪಿಸಿದ್ರು. ಅದನ್ನು ಪುನಃ ಪ್ರಸ್ತಾಪಿಸಲಿಕ್ಕೆ ನಾವು ಹೋಗುತ್ತಾ ಇಲ್ಲ. ಆದರೂ ಕೂಡ ನಮ್ಮ ಪಠ್ಯ ವಿಷಯಗಳಲ್ಲಿ ನಾವು ಎಷ್ಟು ಮುಂದೆ ಇದ್ದೇವೆ ಅಷ್ಟೇ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ರಾಮಕೃಷ್ಣ ಪ್ರೌಢಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳು ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ಮುಂದೆ ಇದೆ ಎನ್ನುವಂಥ ಮಾತಿನೊಂದಿಗೆ ಇಂದು ನಮ್ಮ ಈ ಒಂದು ವಾರ್ಷಿಕ ಕ್ರೀಡೋತ್ಸವದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥವರು ನಮ್ಮ ತ್ರಿಶಕ್ತಿ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರು, ನಮ್ಮ ಹಿರಿಯರು, ಮಾರ್ಗದರ್ಶಕರು ಆಗಿರತಕ್ಕಂಥ ಮೊದಲಮಾರು ಪ್ರಹ್ಲಾದ ರೈಗಳನ್ನು ನಾನು ಪ್ರಥಮವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆಗಿರ್ತಕ್ಕಂಥ ಮಾತ್ರ ಅಲ್ಲದೆ ಈ ವಿದ್ಯಾಸಂಸ್ಥೆಗೆ, ಈ ಊರಿಗೆ ಸಂಬಂಧಪಟ್ಟವರು ಶ್ರೀ ಸುರೇಶ್ ಚಂದ್ರ ಶೆಟ್ಟಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ಕುಸ್ತಿ ಸಂಘ, ಇವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅವರನ್ನು ನಾವು ಬಹಳಷ್ಟು ಹಿಂದೆ ಈ ಊರಿಗೆ ಅವರು ಬಂದಿದ್ದರು, ಅದೇ ರೀತಿ ಸಂಬಂಧಪಟ್ಟವರು ಬರ್ತಾ ಇದ್ರು. ಆದರೆ ಇದೀಗ ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿ, ಅದು ಶೈಕ್ಷಣಿಕವಾದಂಥ ಕ್ಷೇತ್ರ ಇರ್ಬೋದು, ಸಾಮಾಜಿಕವಾದಂಥ ಕ್ಷೇತ್ರ ಇರ್ಬೋದು, ಧಾರ್ಮಿಕವಾದಂಥ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಇಂದು ಒಂದು ಒಳ್ಳೆಯ ನೇತೃತ್ವವನ್ನು ನೀಡ್ತಾ ಇರುವವರು ಶ್ರೀ ಸುರೇಶ್ ಚಂದ್ರ ಶೆಟ್ಟಿಯವರು. ಮಾತ್ರ ಅಲ್ಲದೆ ನಮ್ಮ ಒಂದು ಜಾತೀಯ ಸಂಘಟನೆಯಲ್ಲಿ ಕೂಡ ಅವರ ನೇತೃತ್ವ ಇದೆ. ಅವರು ಕರ್ನಾಟಕ ಕುಸ್ತಿ ಸಂಘದ ರಾಜ್ಯಾಧ್ಯಕ್ಷರು ಮಾತ್ರ ಅಲ್ಲ, ಅವರು NMPTಯ ಜಿಲ್ಲಾ ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಮಾತ್ರ ಅಲ್ಲದೆ ನಮ್ಮಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನು ಕೂಡ ಅವರು ಅದರ ನೇತೃತ್ವ ವಹಿಸಿಕೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇರತಕ್ಕಂಥ ಒಬ್ಬ ಶಿಕ್ಷಣ ಅಭಿಮಾನಿ ಅಂತ ಹೇಳಿದ್ರು ಕೂಡ ಅದು ತಪ್ಪಾಗಲಿಕ್ಕಿಲ್ಲ. ಇಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ನಾವು ಇಂದು ನಮ್ಮ ಕಾರ್ಯಕ್ರಮದ ಉದ್ಘಾಟನೆಗೆ ಕರೆದಿದ್ದೇವೆ. ಅವರನ್ನ ತ್ರಿಶಕ್ತಿ ವಿದ್ಯಾವರ್ತಕ ಸಂಘ ಮತ್ತು ಜಂಟಿ ವಿದ್ಯಾಸಂಸ್ಥೆಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ.
ತ್ರಿಶಕ್ತಿ ಬಹಳ ಉತ್ತಮ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವಂತಹ ನಿತ್ಯಾಧಾರ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗೆ ಕ್ರೀಡಾ ಪ್ರತಿಜ್ಞೆ. ಎಲ್ಲರೂ ತಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ 2018-19 ಸಾಲಿನ ಶಾಲಾ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ವಿವಿಧ ಕ್ರೀಡಾ ಸ್ಪರ್ಧೆಗಳ ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡೆಗಳ ಹಿರಿಮೆಗಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ಸಂಸ್ಥೆಗೆ ಹಾಗೂ ನಾಡಿಗೆ ಗೌರವ ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. Hands down, claps, go. ಪ್ರಹ್ಲಾದಣ್ಣ ಅವರು ಸಹ ನಮಗೆ ಭಾಳ ಹಿಂದಿನಿಂದಲೂ ನನಗೆ ಭಾಳ ಪರಿಚಿತರು. ಆದ್ದರಿಂದ ಇಲ್ಲಿ ಬಂದ ನಂತರ ತುಂಬ ಸಂತೋಷ ಆಯಿತು. ಅದಲ್ಲದೆ ಇವತ್ತಿನ ಈ ಡಿಸಿಪ್ಲಿನ್, ನಿಮ್ಮಲ್ಲಿರತಕ್ಕಂಥ ಒಂದು ಡಿಸಿಪ್ಲಿನ್, ಯಾಕೆಂದರೆ ತ್ಯಾಗಮ್ ಅವರು ದೈಹಿಕ ಶಿಕ್ಷಕರಾಗಿ ಅವರು ಮಾಡತಕ್ಕಂಥ ಒಂದು ಮಕ್ಕಳಿಗೆ ನೀಡತಕ್ಕಂಥ ಈ ಸ್ಪೋರ್ಟ್ಸ್ನ ಬಗ್ಗೆ ಹೇಳಬೇಕಾದ್ರೆ, ಅಥವಾ ಇವತ್ತಿನ ಒಂದು ಡಿಸಿಪ್ಲಿನ್ ನಿಮ್ಮಲ್ಲಿ ಮಾರ್ಚ್ ಪಾಸ್ಟ್ ಅಲ್ಲದೆ ಈ ಎಲ್ಲ ವ್ಯವಸ್ಥೆಗಳು ಶಿಸ್ತುಬದ್ಧವಾಗಿ ನಡೆದಿದೆ. ಬಹಳ ಸಂತೋಷ ಆಗ್ತದೆ. ಇವತ್ತು ಶಿಕ್ಷಣದ ಜೊತೆಗೆ ಈ ಕ್ರೀಡೆಯನ್ನು ಸಹ ಬೆಳೆಸಿಕೊಂಡು ಬಂದಂಥ ಈ ಶಾಲೆ ನಿಜವಾಗಿಯೂ ಹಲವಾರು ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಇವತ್ತು ಎಷ್ಟೇ ಕಾನ್ವೆಂಟ್ ಸ್ಕೂಲ್ಗಳು ಇರ್ಬೋದು, ಆದರೆ ಇವತ್ತು ನಿಜವಾಗಿ ಒಳ್ಳೆ ಸಿಸ್ಟಮ್ಯಾಟಿಕ್ ವಿದ್ಯೆ ಸಿಗಬೇಕಾದ್ರೆ ಇಂಥ ಪ್ರೌಢಶಾಲೆಗಳಲ್ಲಿ ಅಂತೇಳಿ ನಾನು ಈ ಸಂದರ್ಭ ಹೇಳಲು ಇಚ್ಛೆ ಪಡ್ತೇನೆ. ಯಾಕೆಂದರೆ ಇಲ್ಲಿರತಕ್ಕಂಥ ಟೀಚರ್ಸ್ನವರು ನೀಡತಕ್ಕಂಥ ವಿದ್ಯೆ, ಬೆಳಗಿನ ಒಂದು ಪ್ರೇಯರ್, ಮಧ್ಯಾಹ್ನದ ಊಟ, ಇದೆಲ್ಲ ಶಿಸ್ತುಬದ್ಧವಾಗಿ ಈ ಶಾಲೆಯಲ್ಲಿ ಕಲಿತ ಒಂದು ಡಿಸಿಪ್ಲಿನ್ ನೀವು ಲೈಫ್ ಲಾಂಗ್ ತನಕ ನಿಮ್ಮ ವಿದ್ಯೆ ಕಲಿತು ನೀವು ದೊಡ್ಡವರಾಗಿ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತೀರಿ, ಆವಾಗ ಸಹ ನೀವು ನೆನಪಿಡಬೇಕಾದಂಥ ಒಂದು ವಿಷಯ. ಇವತ್ತು ಇಂಥ ಒಂದು ಸಿಸ್ಟಮ್ ಕನ್ವೆಂಟ್ ಸ್ಕೂಲಲ್ಲಿ ಇಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ. ಇವತ್ತು ನಾನು ಸಹ ಒಂದು ನಮ್ಮ ಮನ್ನಗುಡ್ಡೆ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೇನೆ. ನಮ್ಮ 100ನೇ ವರ್ಷದ ಒಂದು ಕಾರ್ಯಕ್ರಮ ಭಾಳ ಉತ್ತಮ ರೀತಿಯಲ್ಲಿ ನಡೆದಿದೆ. 3 ದಿವಸದ ಕಾರ್ಯಕ್ರಮ. ಇವತ್ತಿಗೂ ಅಲ್ಲಿ ನಮಗೆ ರೌಂಡ್ ಟೇಬಲ್ನವರು ಒಂದು ಕಂಪ್ಯೂಟರ್ ಲ್ಯಾಬ್, ಅದು ನಿಮಗೆ ಯಾವಾಗ ಬೇಕಾದರೂ ಮಕ್ಕಳಿಗೆ ಬಂದು ನೋಡ್ಬೋದು. ಒಂದು ಒಳ್ಳೆಯ ಕಂಪ್ಯೂಟರ್ ಲ್ಯಾಬ್, ಹಾಗೆ ಒಂದು ಸೈನ್ಸ್ ಲ್ಯಾಬ್ ಸಹ ಭಾಳ ಉತ್ತಮವಾಗಿ ಮಾಡಿದ್ದಾರೆ. ಡಿಸಿಪ್ಲಿನ್ಡ್, ಅದು ಅಷ್ಟು ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ. ಅದಲ್ಲದೆ ಇವಾಗ ನಮಗೆ ಗೊತ್ತಿದೆ, ಇಲ್ಲಿ ಈ ಗೌರ್ಮೆಂಟ್ ಶಾಲೆಯನ್ನು ನಡೆಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ, ಭಾಳ ಕಷ್ಟದ ಕೆಲಸ. ಈ ಶಿಕ್ಷಕ ವೃಂದದವರಿಗೆ ನೀಡತಕ್ಕಂಥ ಸಂಬಳ ಆಗಲಿ,
ಈ ಮಕ್ಕಳನ್ನು ಟ್ರಾನ್ಸ್ಪೋರ್ಟೇಷನ್ ಮನೆಯಿಂದ ಕರೆತರುವಂಥ ಕೆಲಸಕ್ಕೆಲ್ಲ ತುಂಬ ಖರ್ಚು ನಡೀತದೆ. ಇದಕ್ಕೆ ಸರ್ಕಾರ ಎಲ್ಲ ಕೊಡೋದಿಲ್ಲ ನನ್ನ ಗೊತ್ತಿದ್ದ ಮಟ್ಟಿಗೆ. ಈಗ ನಮ್ಮ ಶಾಲೆಗೆ ಸಹ ವರ್ಷಕ್ಕೆ 2.5 ಲಕ್ಷ ಖರ್ಚು ಮಾಡ್ತೇವೆ ನಾವು. ಅದು ನಾವೇ 10 ಜನರಿಂದ ಪಡ್ಕೊಂಡು ಕೊಡುಗೈ ದಾನಿಗಳಿಂದ ಆ ಶಾಲೆಯನ್ನು 50 ಸ್ಟೂಡೆಂಟ್ ಇದ್ದವರು ಈಗ 180 ಸ್ಟೂಡೆಂಟ್ ನಮ್ಮ ಶಾಲೆಯಲ್ಲಿದ್ದಾರೆ. ಅದೇ ಸಂತೋಷ ಆಗೋದು. ಇಲ್ಲಿ ಈ ಶಾಲೆಯಲ್ಲಿ ಸಾಧಾರಣ 2 ಶಾಲೆಯಲ್ಲಿ ಸಾಧಾರಣ 500 ಮಕ್ಕಳಿದ್ದಾರಂತೆ. ಹೌದು, ನಿಜವಾಗಿ ಭಾಳ ಒಳ್ಳೆಯ ಶಾಲೆ. ಈ ಶಾಲೆಗೆ ನಾನು ಮೊನ್ನೆ ನಮ್ಮ ಮನ್ನಗುಡ್ಡೆ ಶಾಲೆಯಲ್ಲಿ ಒಬ್ಬರು ಶ್ರೀಧರ್ ಅಂತ ಫಾರೆಸ್ಟ್ ಅರಣ್ಯಾಧಿಕಾರಿ ಅವರು ಬಂದಿದ್ದರು. ಅವರು ಇಲ್ಲಿ ಬಂದಿದ್ದಾರೆ. ನಿಜವಾಗಿ ಒಳ್ಳೆ ಮಾತುಗಾರ ಸಹ. ಮತ್ತು ನಿಮಗೆ ಗೊತ್ತಿರ್ಬೋದು ಮಕ್ಕಳೇ, ನಮಗೆ ಜೀವನಕ್ಕಾಗಿ ಇರುವುದೇ ಬೆಳಕು, ಗಾಳಿ, ನೀರು. ಈ 3 ಇಲ್ಲದ್ರೆ ನಮಗೆ ಜೀವಿಸಲು ಭಾಳ ಕಷ್ಟ. ಈ ಪರಿಸರವನ್ನು ಸುಂದರವಾಗಿಡಬೇಕಾದ್ರೆ ಈ ಗಿಡ ಮರಗಳನ್ನು ನೆಡಲೇಬೇಕು. ಇಲ್ಲಿ ಗುಡ್ಡಗಾಡು ಇದ್ದ ಕಾರಣ ಇಲ್ಲಿ ಗಿಡಗಳು ಬೇಕಾದಷ್ಟಿದೆ. ಅದರಲ್ಲಿ ಪರಿಶುದ್ಧ ಗಾಳಿ ನಮಗೆ ಸಿಗ್ತದೆ. ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ನೀರನ್ನು ಕುಡಿಬೇಕಾದ್ರೆ ನಾವು ನೀರು ಕ್ರಯವನ್ನು ಹಣ ಕೊಟ್ಟು ನಾವು ನೀರು ಕುಡಿತೇವೆ. ಮೊದಲೆಲ್ಲ ಪರಿಶುದ್ಧ ನೀರು ಸಿಗ್ತಿತ್ತು ನಮಗೆ. ಈಗ ನೀರು ಕುಡಿಯೋದಕ್ಕೆ ಭಾಳ ಕಷ್ಟ ಆಗಿದೆ. ಅದೇ ಇನ್ನು ಮುಂದಕ್ಕೆ ಸಹ ಪರಿಶುದ್ಧ ಗಾಳಿಯನ್ನು ಸಹ ನಾವು ಪಡೀಲಿಕ್ಕೆ ಭಾಳ ಕಷ್ಟ ಉಂಟು. ಮುಂದಿನ ಜೀವನದಲ್ಲಿ ಅದು ಸಹ ಕ್ರಯಕ್ಕೆ ಪಡೆಯುವಂಥ ಒಂದು ಸಮಯ ಬರ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ನಿಮಗೆ ಇಚ್ಛೆ ಪಡ್ತೇನೆ. ಹಾಗೆಯೇ ಇನ್ನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗದೆ, ಈ ಶಾಲೆ ಅಂದರೆ ನನಗೆ ನನ್ನ ಚಿಕ್ಕಂದಿನಲ್ಲಿ ನಮ್ಮ ತಂದೆಯವರು ಮಕ್ಕಳೇ ಕೇಳಿ ಸರಿಯಾಗಿ ಅವರು ರಾಜಕೀಯದಲ್ಲಿದ್ದರು, ಶಾಸಕರಾಗಿ, ಅದಲ್ಲದೆ ಫ್ರೀಡಮ್ ಫೈಟರ್ ಆಗಿದ್ದರು. ಅವರು ನಾನು ಚಿಕ್ಕಂದಿನಲ್ಲಿರುವಾಗಲೇ ಈ ಶಾಲೆಗೆ ಬಂದು ಶೋಲ್ಡ್ ಫೈಟ್, ರೆಸ್ಲಿಂಗ್, ಶೋಲ್ಡ್ ಫೈಟ್ ಮತ್ತು ಬಾಡಿ ಬಿಲ್ಡಿಂಗ್, ಬಾಡಿ ಶೋ ಅನ್ನು ಈ ನಮ್ಮ ಹಳೆ ಶಾಲೆಯಲ್ಲಿ ವೇದಿಕೆಯಲ್ಲಿ ಮಾಡಿದ್ದಾರೆ. ಅದಲ್ಲದೆ ಅವರು ದಳವಾಯಿ ದುಗ್ಗಣ್ಣ ಸಹ ನಾಟಕವನ್ನು ಅದರಲ್ಲಿ ದಳವಾಯಿ ದುಗ್ಗಣ್ಣ ಪಾತ್ರ ಮಾಡಿದ್ದಾರೆ. ಆ ಸವಿ ನೆನಪು ನನಗೆ ಇವತ್ತಿಗೂ ನೆನಪುಂಟು. ನಾನಾಗ ಚಿಕ್ಕ ಹುಡುಗ ಅವರ ಜೊತೆ ಬಂದಿದ್ದೆ. ಆದ್ದರಿಂದ ಈ ಶಾಲೆ ನಿಜವಾಗಿ ಅಭಿವೃದ್ಧಿ ಆಗೋದ್ರಲ್ಲಿ ಏನೂ ಸಂದೇಹವಿಲ್ಲ. ಮುಖ್ಯೋಪಾಧ್ಯಾಯರು ಸಹ ನನ್ನ ಭಾಳ ಹಳೆ ಮಿತ್ರರು. ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಹೆಚ್ಚಾಗಿ ಜೊತೆಗೂಡಿ ನಾವು ಕೆಲಸ ಮಾಡ್ತೇವೆ. ಉಳ್ಳಾಲ, ತೊಕ್ಕೋಟು, ಮಂಗಳೂರು ಎಲ್ಲಿ ಸಹ ನಾವು ಜೊತೆಗಿರ್ತೇವೆ. ಅದಲ್ಲದೆ ತ್ಯಾಗಮ್ಮ ಅವರು ಲಾಸ್ಟ್ ಟೈಮ್ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಕಳೆದ ತಿಂಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು ಮಕ್ಕಳು, ಈಗ ಕುಸ್ತಿಪಟುಗಳೀಗ ಜ್ಯೋತಿಯನ್ನು ಇಟ್ಟುಕೊಂಡು ಬಂದರು, ಅದರಲ್ಲಿ ಭಾಗವಹಿಸಿದರು. ಅದರಲ್ಲಿ ಹೆಚ್ಚಿನ ಮಕ್ಕಳು ಆ ಕುಸ್ತಿಯಲ್ಲಿ ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡೆದು ಅವರು ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಸಹ ಒಂದು ಹುಡುಗ 3rd ಪ್ಲೇಸನ್ನು ಪಡೆದಿದ್ದಾನೆ. ಇದು ಯಾಕೆ ಹೇಳ್ತೇನೆ ಅಂದರೆ, ಮಕ್ಕಳು ಎಲ್ಲ ಸ್ಪೋರ್ಟ್ಸ್ಗಳಲ್ಲಿ ಮುಂದೆ ಬರಬೇಕು ಕಲಿಯುವುದರ ಜೊತೆಗೆ. ಅದು ಕಬಡ್ಡಿ ಆಗಲಿ, ಕುಸ್ತಿ ಆಗಲಿ. ಮೊದಲೆಲ್ಲ ಒಂದು 10 ವರ್ಷ ಹಿಂದ್ಗಡೆ ಹೆಣ್ಣು ಮಕ್ಕಳು ಕುಸ್ತಿಗೆ ಬರ್ತಿದ್ದಿಲ್ಲ. ಈಗ ಎಲ್ಲ ಹೆಚ್ಚಿನ ಮಕ್ಕಳು ನಿಮ್ಗೆ ಗೊತ್ತಿರ್ಬೋದು, ನೀವು ನೋಡ್ತೀರಿ ಮಕ್ಕಳೇ. ಅದು ನಾವೇ ನಮ್ಮ ಕುಸ್ತಿ ಸಂಘದ ಶುರು ಮಾಡಿದ್ದು ಒಂದು 10 ವರ್ಷ ಹಿಂದ್ಗಡೆ. ತದನಂತರ ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ಶಾಲೆಗಳಲ್ಲಿ ಇವತ್ತು ಆಳೋಸಲ್ಲಿ ನೋಡ್ಬೋದು. ಆಳೋಸಲ್ಲಿ ಮಕ್ಕಳು ಸ್ಟೇಟ್ ಲೆವೆಲಿಂದ ನ್ಯಾಷನಲ್ ಲೆವೆಲ್ ತನಕ ಹೋಗಿದ್ದಾರೆ. ಅದೇ ಸ್ಫೂರ್ತಿ ನಿಮ್ಮಲ್ಲಿ ಬರಬೇಕು. ಹಳ್ಳಿ ಮಕ್ಕಳು ನಮ್ಮ ಪೇಟೆ ಮಕ್ಕಳಿಗಿಂತ ಶಕ್ತಿಶಾಲಿಗಳು. ಕಲಿಯೋದ್ರಲ್ಲಾಗಲಿ, ಸ್ಪೋರ್ಟ್ಸ್ನಲ್ಲಾಗಲಿ ಹೆಚ್ಚಿಗೇನು ಮಾತಾಡೋದಿಲ್ಲ. ನಿಮಗೆ ಬಿಸಿಲಲ್ಲಿ ಹೆಚ್ಚು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನನಗೆ ನಿಜವಾಗಿಯೂ ಈ ಶಾಲೆ ಬರಲಿಕ್ಕೆ ತುಂಬ ಹೆಮ್ಮೆಯಿಂದ ನಾನು ಬಂದಿದ್ದೇನೆ. ಈ ಶಾಲೆಗೆ ಖಂಡಿತವಾಗಿ ಮುಂದಿನ ದಿವಸದಲ್ಲಿ ಏನಾದರೂ ನನ್ನ ದೊಡ್ಡ ಕೊಡುಗೆಯನ್ನು ಖಂಡಿತ ಕೊಡ್ತೇನೆ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಕರೆದು 2 ಮಾತಾಡಲು ಅವಕಾಶ ಮಾಡಿಕೊಟ್ಟಂತೆ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. 2 ಶುಭಾಶಯ ನುಡಿಗಳನ್ನು ಆಡಿದ್ದಾರೆ ನಮ್ಮ ಸುರೇಶ್ ಚಂದ್ರ ಶೆಟ್ಟಿ ಅವರು. ಅವರ ಹಿರಿಯ ಹಳೆಯ ನೆನಪುಗಳನ್ನು ಕೂಡ ಮೆಲುಕು ಹಾಕಿದ್ದಾರೆ. ವಂದನೆಗಳು ಸುರೇಶ್ ಚಂದ್ರ ಶೆಟ್ಟಿ ಅವರಿಗೆ ಸಂಸ್ಥೆಯ ಪರವಾಗಿ. ಮುಂದಕ್ಕೆ 2 ಅತಿಥಿಗಳಿದ್ದಾರೆ. ಒಬ್ಬರು ನಮ್ಮ ವೃತ್ತ ನಿರೀಕ್ಷಕರು, ಬಹಳ ಒಳ್ಳೆಯ ಮಾತುಗಾರರು ಕೂಡ ಅವರು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು, ಶುಭ ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿ. ಈ ಸುಸಂದರ್ಭದಲ್ಲಿ ನೀವು ಉತ್ತಮವಾದ ಶಿಕ್ಷಣವನ್ನು ಪಡೆದು ಹಾಗೆ ಆಟೋಟಗಳಲ್ಲಿ ಉತ್ತಮವಾದ ಒಂದು ಸ್ಥಾನ ಪಡೆದು ಈ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದಿರಿ. ಹಾಗೆ ಈ ಕೀರ್ತಿ ರಾಜ್ಯ ಮಟ್ಟದಲ್ಲಿಯೂ ಅಂತಾರಾಜ್ಯ ಮಟ್ಟದಲ್ಲಿಯೂ ನಿಮ್ಮ ಕೀರ್ತಿ ಬರಲಿ. ನಿಮ್ಮೆಲ್ಲ ಮುದ್ದಾದ ಮಕ್ಕಳ ಕನಸು ನೆನಸಾಗಲಿ. ಪ್ರತಿಯೊಬ್ಬರ ಮಕ್ಕಳಲ್ಲಿ ನಾನು ವಿನಂತಿ ಮಾಡ್ತೀನಿ, ಪ್ರತಿಯೊಬ್ಬರ ತಂದೆ ತಾಯಿಗಳು ನಿಮ್ಮನ್ನು
ಅವರು ಕಣ್ಣು ಮುಚ್ಚಿ ನಿದ್ರೆ ಮಾಡೋ ತನಕ ನೆನೆಸ್ತಾರೆ. ನನ್ನ ಮಗ ಹಾಗಾಗಬೇಕು, ನನ್ನ ಮಗಳು ಹೀಗಾಗಬೇಕು, ಅವರು ಮುಂದೆ ಒಳ್ಳೆ ಭವಿಷ್ಯವನ್ನು ಪಡಿಬೇಕು ಅಂತ ಅವರು ನಿದ್ರೆ ಮಾಡೋ ತನಕ, ನೀವು ನಿದ್ರೆ ಹೋಗೋ ತನಕ ಕನಸನ್ನು ಕಾಣ್ತಾ ಇರ್ತಾರೆ. ಆದ್ದರಿಂದ ದಯವಿಟ್ಟು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯಬೇಕು, ಹಾಗೆ ಶಿಸ್ತಿನ ಶಿಕ್ಷಣವನ್ನು ಪಡೆಯಬೇಕು. ಶಿಸ್ತಿನ ಶಿಕ್ಷಣ ಅಂದರೆ ನಾನು ಹೇಳ್ತಿರುವಾಗ ನೀವು ಮಾತನಾಡುವುದಲ್ಲ, ನಾನು ಏನು ಹೇಳ್ತೇನೆ ಅಂತ ಅದನ್ನು ಗಮನಿಸುವುದರೊಂದಿಗೆ ಅದನ್ನು ಅನುಸರಿಸಲಿಕ್ಕಾಗತ್ತಾ ಅಂತ. ಕನಿಷ್ಠ ನಾವಿಲ್ಲಿ ಬಂದು ಇಷ್ಟು ಹಿರಿಯರು, ಇಷ್ಟು ಗೌರವಿತರು, ಅನುಭವಸ್ಥರು ಹೇಳಿದ ನಂತರ ಒಬ್ಬ ವಿದ್ಯಾರ್ಥಿ ಆದರೂ ನಾನು ಪಾಲಿಸ್ತೀನಿ, ಅನುಸರಿಸ್ತೀನಿ ಅಂತ ಹೇಳಿದರೆ ನಾವು ಏನು ಹೇಳಿದಂಥ ಮಾತು ಸಾರ್ಥಕ ಆಗ್ತದೆ. ನಾನು ಮುಂದೆ ಏನಾಗಬಹುದು, ಏನಾಗುತ್ತೆ ಅಂತ ಯಾರು ಕೇಳಿದರೆ ನಾನು ಒಂದು ದೊಡ್ಡ ಅಧಿಕಾರಿ ಆಗ್ತೀನಿ ಅಥವಾ ದೊಡ್ಡ ಉದ್ಯಮಿ ಆಗ್ತೀನಿ ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿದೆ, ನಿಮ್ಮ ಶಾಲೆಯಲ್ಲಿ ನಿಮ್ಮ ಅಧ್ಯಾಪಕರು ಹೇಳಿಕೊಟ್ಟಿದ್ದಾರೆ. ಅದನ್ನು ನೀವೆಲ್ಲರೂ ವಚನಬದ್ಧವಾಗಿ ಹೇಳಿದಿರಿ. ಬುದ್ಧಿ ಕೊಡದ ತಂದೆ, ವಿದ್ಯೆ ಕೊಡದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತ ಎಲ್ಲರೂ ತಿಳ್ಕೊಂಡಿದ್ದೀರಿ, ಅಧ್ಯಾಪಕರು ಹೇಳಿದ್ದೀರಿ. ಬಹುಶಃ ಈ ಸಮಾಜದಲ್ಲಿ ಹೇಗೆ ನಡೀತಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾವೇನು ಪಾಠ ಮಾಡಿದ್ರು, ಏನು ಹೇಳಿದ್ರು ಸಹ ಅದಕ್ಕೆ ಗಮನ ಕೊಡುವುದಿಲ್ಲ. ಮುಂದೆ ಅವ್ರು ಹೇಗೆ ಆಗ್ತಿದ್ದಾರೆ, ಬದಲಾಗ್ತಿದ್ದಾರೆ ಅಂತ ಹೇಳಿ. ವಿದ್ಯೆ ಬುದ್ಧಿ ಕೊಡದಂಥ ತಂದೆ ತಾಯಿ, ವಿದ್ಯೆ ಬುದ್ಧಿ ಕೊಡದಂಥ ತಂದೆ ತಾಯಿ, ಬಿದ್ದಿರಲು ಬಂದು ನೋಡದ ರಾಜಕಾರಣಿಗಳು, ಶುದ್ಧ ವೈರಿಗಳು ಈ ಸಮಾಜದೊಳಗೆ. ಏನೇ ಸಮಸ್ಯೆ ಆದರೂ ಅವರ ಹತ್ರ ಹೋಗ್ತಾರೆ, ಅವರ ಪ್ರಭಾವವನ್ನು ಗುರುತಿಸ್ತಾರೆ, ಅವರಿಂದ ಕಾನೂನ ಸಲಹೆಗಳನ್ನು ಪಡೆದು ಅವರ ವಿಷಯ ಮಾಡ್ತಾರೆ. ಆತ್ಮೀಯ ಮುದ್ದು ಮಕ್ಕಳೇ, ನೀವು ಸ್ವತಂತ್ರವಾಗಿ ಈ ಸಮಾಜದಲ್ಲಿ ಜೀವನ ಮಾಡಬೇಕಾದ್ರೆ ಶಿಸ್ತಿನ ವಿದ್ಯಾಭ್ಯಾಸವನ್ನು ಮಾಡಿ, ಶಿಸ್ತಿನಿಂದಲ್ಲಿ ನೀವು ಜೀವನ ಮಾಡಲಿಕ್ಕೆ ಕಲೀರಿ. ನೀವು ಏನು ಆಗದಿದ್ದರೂ ಸಹ ಮುಂದೆ ಶಿಸ್ತಿನ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಆಗಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಈ ಮಾತನಾಡಲಿಕ್ಕೆ ಹಾಗೂ ವಂದನಾ ಸ್ವೀಕಾರ ಮಾಡಲಿಕ್ಕೆ ಕೊಟ್ಟಂಥ ಗೌರವವನ್ನು ಇನ್ನೊಮ್ಮೆ ಸ್ಮರಿಸುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ನಮ್ಮ ನಿತ್ಯದ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಸುಜಾತ ಮೇಡಮ್ ಮತ್ತು ಆ ವಿದ್ಯಾರ್ಥಿಗಳಿಗೆ ವಂದನೆಗಳು. ನಮಗೆ ತಿಳಿದಿರುವಂತೆ ಒಂದು ಶಿಕ್ಷಣ ತರಗತಿಯ 4 ಗೋಡೆಗಳಿಗೆ ಸೀಮಿತವಾಗಿದ್ದರೆ ಅದು ಸಂಪೂರ್ಣ ಶಿಕ್ಷಣ ಆಗುವುದಿಲ್ಲ. ಆ ಗೋಡೆಗಳಿಂದ ಹೊರಗೆ ಬಂದು ನಾವು ಪಠ್ಯೇತರ ಚಟುವಟಿಕೆಗಳಲ್ಲಿ ನಾವು ನಮ್ಮನ್ನೇ ತೊಡಗಿಸಿಕೊಳ್ಳುವಾಗ ನಮ್ಮ ಶಿಕ್ಷಣ ಆ ಪರಿಪೂರ್ಣತೆಯ ಒಂದು ಹಂತಕ್ಕೆ ಸಾಗುವಂತಾಗುತ್ತದೆ. ಆದುದರಿಂದ ಈ ಒಂದು ವಿಷಯವನ್ನು ಮನದಲ್ಲಿಟ್ಟುಕೊಂಡು ಈ ಶಾಲೆಯ ಆಡಳಿತ ಮಂಡಳಿಯು ಈ ಒಂದು ಕ್ರೀಡೋತ್ಸವವನ್ನು ಇಂದು ಆಯೋಜಿಸಿದ್ದಾರೆ. ಈ ಕ್ರೀಡೋತ್ಸವಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮಗೆ ತಿಳಿದಿದೆ, ಜೀವನದಲ್ಲಿ ಮತ್ತು ನಾವು ಸಾಗುವ ಹಾದಿಯಲ್ಲಿ ತುಂಬ ಪಂಥಾಹೋಣಗಳು ನಮಗೆ ಸಿಗುತ್ತವೆ. ಜೀವನ ಅಂದರೆ ಹೀಗೇನೆ, ಜೀವನದಲ್ಲಿ ಗೆಲುವು ಇದೆ, ಜೀವನದಲ್ಲಿ ಸೋಲು ಇದೆ, ಜೀವನದಲ್ಲಿ ಆಕಸ್ಮಿಕಗಳು ಇವೆ, ಎಲ್ಲವೂ ಇವೆ. ಆ ಎಲ್ಲ ಜೀವನದ ಈ ಅಂಶಗಳನ್ನು ನಮಗೆ ಎದುರಿಸಲು ಈ ಕ್ರೀಡೆಯು ಖಂಡಿತವಾಗಿಯೂ ನಮಗೆ ಈವಾಗಲೇ ಒಂದು ತರಬೇತಿಯನ್ನು ನೀಡುತ್ತದೆ ಎಂದು ನಾನು ಹೇಳಬಲ್ಲೆನು. ಯಾಕೆಂದರೆ ಕ್ರೀಡೆಯಲ್ಲಿ ಏನಿದೆ, ನೀವು ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಕ್ರೀಡೆಯಲ್ಲಿ
ಸೋಲು ಇದೆ. ಆ ಸೋಲನ್ನು, ಜೀವನದ ಸೋಲನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ನೀವು ಇಲ್ಲಿ ಕಲಿಯುತ್ತೀರಿ. ಅಂದ ಹಾಗೆ ಈ ಕ್ರೀಡೆಯಲ್ಲಿ ಆಕಸ್ಮಿಕ ಸಂಗತಿಗಳಿವೆ. ಜೀವನದಲ್ಲಿ ಕೂಡ ಕೆಲವು ಆಕಸ್ಮಿಕ ಸಂಗತಿಗಳು ಬರುತ್ತವೆ. ಅದನ್ನು ಹೇಗೆ ನಾವು ಎದುರಿಸುವುದು, ಅದನ್ನೆಲ್ಲವನ್ನು ಈ ಕ್ರೀಡೆಯು ನಿಮಗೆ ಕಲಿಸಿ ಖಂಡಿತವಾಗಿಯೂ ಕೊಡುತ್ತದೆ. ಆದುದರಿಂದ ಪ್ರೀತಿಯ ಮಕ್ಕಳೇ, ಕ್ರೀಡೆಯಲ್ಲಿ ಹಾಗೂ ಪಠ್ಯೇತರ ವಿಷಯಗಳಲ್ಲಿ ನಿಮ್ಮನ್ನೇ ನೀವು ತೊಡಗಿಸಿಕೊಳ್ಳಿ. ನೀವು ಜೀವನವನ್ನು ಎದುರಿಸಲು, ಜೀವನದ ಪಂಥಾಹ್ವಾನಗಳನ್ನು ಎದುರಿಸಲು ನೀವು ಖಂಡಿತವಾಗಿಯೂ ಸಮರ್ಥರಾಗಿರುತ್ತೀರಿ. ನಮಗೆ ಕ್ರೀಡೆಯಲ್ಲಿ ಒಂದು ಗೆಲುವು ಸಿಗುತ್ತದೆ. ಗೆಲುವು ಸಿಕ್ಕಿದ ನಂತರ ನಾವು ಒಂದು ಗೆಲುವು ಸಿಕ್ಕಿತ್ತು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಏನಾಗ್ತದೆ, ನಮಗೆ ಮುಂದಿನ ಗೆಲುವು ಸಿಗುವುದಿಲ್ಲ. ನಾವು ನಿರಂತರವಾಗಿ ಪ್ರಯತ್ನ ಪಡಬೇಕಾಗ್ತದೆ. ಹಾಗೆ ಜೀವನದಲ್ಲಿ ಒಂದು ಯಶಸ್ಸು ತೆಗೆದುಕೊಂಡು ನಾವು ಸುಮ್ಮನೆ ಇದ್ದರೆ ನಾವು ಸೋಲಿಗೆನೆ ತಯಾರಿ ನಡೆಸುವಂತಾಗುತ್ತದೆ. ಆದುದರಿಂದ ಜೀವನದಲ್ಲಿ ಒಂದು ಮಟ್ಟದಲ್ಲಿ ನಮಗೆ ಆ ಯಶಸ್ಸು ಸಿಕ್ಕಿದರೆ, ಇನ್ನೊಮ್ಮೆ ನಾವು ಫೇಲ್ ಆದರೆ ಜನರು ಏನು ಭಾವಿಸ್ತಾರೆ ಅಂದ್ರೆ ಆ ಯಶಸ್ಸು ಆಕಸ್ಮಿಕ ಎಂಬುದಾಗಿ. ಆದುದರಿಂದ ನಾವು ಜೀವನದಲ್ಲಿ ಕೂಡ ಪದೇ ಪದೇ ನಾವು ನಮ್ಮನ್ನೇ ತೊಡಗಿಸಿಕೊಳ್ಳುವಾಗ ಮಾತ್ರ ಯಶಸ್ಸನ್ನು ಕಾಣಬಹುದೆಂದು ನಮಗೆ ತಿಳಿಯುತ್ತದೆ. ಕ್ರೀಡೋತ್ಸವದಲ್ಲಿ ನಮಗೆ ಕೆಲವು ಅಡ್ಡದಾರಿಗಳನ್ನು ಕೆಲವೊಮ್ಮೆ ಹುಡುಕುವ ಮನಸ್ಸಾಗ್ತದೆ. ನಮಗೆ ತಿಳಿದಿದೆ ಒಲಿಂಪಿಕ್ಸ್ ಆಗ್ಬೋದು, ಇತರ ಕ್ರೀಡೋತ್ಸವಗಳಾಗ್ಬೋದು, ಕೆಲವೊಮ್ಮೆ ಅವರು ಏನು ಮಾಡ್ತಾರೆ ಅಂದರೆ ಉದ್ದೀಪನ ಮದ್ಯಗಳನ್ನು ಸೇವಿಸುತ್ತಾರೆ. ಅದನ್ನು ಅಡ್ಡದಾರಿ ಹಿಡಿಯುವುದು ಯಶಸ್ಸಿಗಾಗಿ. ಜೀವನದಲ್ಲಿ ಕೂಡ ಅಡ್ಡದಾರಿಯನ್ನು ನಾವು ಹಿಡಿದರೆ ಏನಾಗ್ತದೆ ಅಂದರೆ ನಾವು ಖಂಡಿತವಾಗಿಯೂ ಯಶಸ್ಸಿನ ಉತ್ತುಂಗಕ್ಕೆ ಏರಲು ಸಾಧ್ಯವಿಲ್ಲ. ಒಂದು ವೇಳೆ ಉತ್ತುಂಗಕ್ಕೆ ಏರಿದರೂ ಕೂಡ ನಮ್ಮ ಅಡ್ಡದಾರಿಯಿಂದ ನಾವು ಕೆಳಗೆ ಬೀಳುವ ಆ ಒಂದು ಸಂದರ್ಭ ಇರುತ್ತದೆ. ಆದುದರಿಂದ ಅಡ್ಡದಾರಿ ಇಲ್ಲದೆ ನಾವು ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗುವಾಗ ಖಂಡಿತವಾಗಿಯೂ ಕ್ರೀಡೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಕೂಡ ನಾವು ಖಂಡಿತವಾಗಿಯೂ ಯಶಸ್ಸನ್ನು ಕಾಣಬಹುದು. ಆದುದರಿಂದ ಈ ಕ್ರೀಡೆಯಲ್ಲಿ ನಿಮ್ಮನ್ನೇ ನೀವು ತೊಡಗಿಸಿಕೊಳ್ಳಿ. ಜೀವನಕ್ಕೆ ಬೇಕಾದ ವಿಷಯಗಳನ್ನು ಇಲ್ಲಿಂದಲೇ ಕಲಿತುಕೊಳ್ಳಿ. ಹಾಗೂ ನಿಮ್ಮ ಜೀವನವು ನೀವು ಯಾವ ಕ್ಷೇತ್ರದೆಡೆಗೆ ಸಾಗಿದರೂ ಆ ಕ್ಷೇತ್ರದಲ್ಲಿ ನಿಮಗೆ ಯಶಸ್ಸು ಸಿಗಲಿ. ನಿಮಗೆ ಜೀವನದ ಪಂಥಗಳನ್ನು ಸ್ವೀಕರಿಸಲು, ಎದುರಿಸಲು ನೀವು ಸಮರ್ಥರಾಗಿರುವಂತಹ ವಿದ್ಯಾರ್ಥಿಗಳಾಗಿರಿ. ಹಾಗೂ ನಿಮ್ಮ ಜೀವನವನ್ನು ನೀವು ಆ ದೀಪದ ಹಾಗೆ ಬೆಳಗಿಸಿ ಈ ದೇಶದ, ನಿಮ್ಮ ಜೀವನದ, ಈ ಸಮಾಜದ ಎಲ್ಲ ಅಂಧಕಾರವನ್ನು ತೊಲಗಿಸಿ ಎಂದು ನಿಮ್ಮನ್ನು ಶುಭ ಹಾರೈಸುತ್ತಾ ಹಾಗೂ ಈ ಕ್ರೀಡೋತ್ಸವಕ್ಕೆ ಒಳಿತನ್ನು ಆಶಿಸುತ್ತಾ ದೇವರ ಆಶೀರ್ವಾದಗಳನ್ನು ಕೋರುತ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಕೋರುತ್ತೇನೆ. ಹಾಗೂ ನನ್ನ 2 ಮಾತುಗಳನ್ನು ನಾನು ಕೊನೆಗೊಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಡೆದಂಥ ಆಟೋಟ ಸ್ಪರ್ಧೆಗಳ ಬಹುಮಾನವನ್ನು ಇದೀಗ ನಾವು ನೆರವೇರಿಸ್ತಾ ಇದ್ದೇವೆ. ವಾರ್ಷಿಕೋತ್ಸವ ದಿನದ ಇಂದು ನಮಗೆ ಸಮಯದ ಕೊರತೆಯಿಂದ ಈ ದಿನ ನಾವು ಆಟೋಟ ಸ್ಪರ್ಧೆಗಳ ಮಾತ್ರ ಬಹುಮಾನವನ್ನು ಈಗ ನಾವು ಈ ಸಮಾರಂಭದಲ್ಲಿ ನೀಡಲಿಕ್ಕಿದ್ದೇವೆ. ಈ ಒಂದು ಬಹುಮಾನ ವಿತರಣೆಯನ್ನು ನೀಡಲಿಕ್ಕಿದ್ದಾರೆ ಈ ಒಂದು ಕ್ರೀಡಾಕೂಟದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಪದೀಪ್ ಚರ್ಚಿನ ಧರ್ಮಗುರುಗಳು ನೆರವೇರಿಸಿಕೊಡ್ಬೇಕಂತ ನಾನು ತಿಳ್ಕೊಳ್ತಾ ಇದ್ದೇನೆ. 1ನೇ ತರಗತಿಯಲ್ಲಿ ಗುಂಪು ಆಟದಲ್ಲಿ ಫಸ್ಟ್ ಪ್ರೈಸ್ ಮೊಹಮ್ಮದ್ ಸಂಶುದ್ದೀನ್ ತಂಡ, ಶಮೀಮ ತಂಡ. 50 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದವರು ಮೋಕ್ಷಿತ್, 1ನೇ ತರಗತಿ ಮೋಕ್ಷಿತ್ ವೇದಿಕೆಗೆ ಬರಬೇಕು. ಆಚೆಯಿಂದ ಅವರು ಮೋಕ್ಷಿತ್ ಓಟದಲ್ಲಿ ಫಸ್ಟ್ ಪ್ರೈಸ್.
ಶ್ರವಣ್ ರಾಜ್ ಸೆಕೆಂಡ್ ಪ್ರೈಸ್, 1ನೇ ತರಗತಿ. ಹುಡುಗಿಯರ ವಿಭಾಗದಲ್ಲಿ ಓಟದಲ್ಲಿ ಫಸ್ಟ್ ಪ್ರೈಸ್ ಶ್ರೀನಿಧಿ. ಸೆಕೆಂಡ್ ಪ್ರೈಸ್ ಆಶತುಲ್ ಇಸಾನಾ. ಶ್ರೀನಿಧಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಆಶತುಲ್ ಇಶಾನಾ ಸೆಕೆಂಡ್ ಪ್ರೈಸ್. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ವೈಯಕ್ತಿಕ ಆಟ ನೆಬಿಸತುಲ್ ಮಿಸ್ರಿಯ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಕೃತಿ. ಪ್ರಥಮ ಸ್ಥಾನ ನೆಬಿಸತುಲ್ ಮಿಸ್ರಿಯ, ದ್ವಿತೀಯ ಸ್ಥಾನ ಕೃತಿ. ದ್ವಿತೀಯ ಸ್ಥಾನ ಕೊಡಿ ಕೃತಿ. ಓಟದಲ್ಲಿ ಪ್ರಥಮ ಸ್ಥಾನ ಕೀರ್ತನ್, ದ್ವಿತೀಯ ಸ್ಥಾನ ಮೊಹಮ್ಮದ್ ಸಫ್ವಾನ್ ಶಾಹಿದ್. ಓಟದಲ್ಲಿ ಪ್ರಥಮ ಸ್ಥಾನ ಕೀರ್ತನ್, ದ್ವಿತೀಯ ಸ್ಥಾನ ಮೊಹಮ್ಮದ್ ಸಫ್ವಾನ್. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಇಫ್ರತ್, ದ್ವಿತೀಯ ಸ್ಥಾನ ಮನ್ವಿತಾ, ದ್ವಿತೀಯ ಸ್ಥಾನ. ವೈಯಕ್ತಿಕ ಆಟದಲ್ಲಿ ಪ್ರಥಮ ಸ್ಥಾನ ಮೊಹಮ್ಮದ್ ಜುಬೈರ್, ದ್ವಿತೀಯ ಸ್ಥಾನ ಮೊಹಮ್ಮದ್ ಸವಾಸ್. ದ್ವಿತೀಯ ಸ್ಥಾನ. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಮನ್ವಿತಾ ಪಿ, ದ್ವಿತೀಯ ಸ್ಥಾನ ಆಯಿಷಾ ಆಲ್ಫಾ. ದ್ವಿತೀಯ ಸ್ಥಾನ ಆಯಿಷಾ ಆಲ್ಫಾ. 2ನೇ ತರಗತಿ ಇಲ್ಲ ಕಬ್ಜನ್. ಥ್ಯಾಂಕ್ ಯು ಸರ್, ಅಭಿನಂದನೆ ಸುರೇಶ್ ಚಂದ್ರ ಶೆಟ್ಟಿ ಅವರಿಗೆ. ಮುಂದಿನ ದೀಕ್ಷಾ ತಂಡ. ಓಟದಲ್ಲಿ ಹುಡುಗರ ವಿಭಾಗ ಪ್ರಥಮ ಸ್ಥಾನ ಮೊಹಮ್ಮದ್ ಸಾದ್, ದ್ವಿತೀಯ ಸ್ಥಾನ ಸ್ವಸ್ತಿಕ್. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಆಯಿಷತ್ ಶಹನಾ, ದ್ವಿತೀಯ ಸ್ಥಾನ ಶಬರಿ. ವೈಯಕ್ತಿಕ ಆಟ ಪ್ರಥಮ ಸ್ಥಾನ ಮೊಹಮ್ಮದ್ ಶಫೀಕ್, ದ್ವಿತೀಯ ಸ್ಥಾನ ಇಬ್ರಾಹಿಂ ಬಾತಿಶ್. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಧನ್ಯ, ದ್ವಿತೀಯ ಸ್ಥಾನ ಆಯಿಷತ್ ಶಹನಾ. ಪ್ರಥಮ ಸ್ಥಾನ, ಆಯಿಷತ್ ಶಹನಾ ದ್ವಿತೀಯ ಸ್ಥಾನ. ಥ್ಯಾಂಕ್ ಯು ಸರ್. ದೀಕ್ಷಿತ ತಂಡ. ಓಟದಲ್ಲಿ ಪ್ರಥಮ ಸ್ಥಾನ ಅಹಮದ್ ರಿಫಾಯ್, ದ್ವಿತೀಯ ಸ್ಥಾನ ಮೊಹಮ್ಮದ್ ಸಾಬಿತ್. ಹುಡುಗಿಯರ ವಿಭಾಗದಲ್ಲಿ ಮೆಲಿಶಾ ವೇಗಸ್, ದ್ವಿತೀಯ ಸ್ಥಾನ ಆಯಿಷತ್ ಆಶಿಕಾ. ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಆಯಿಷತ್ ಆಶಿಕಾ. ಹುಡುಗರ ವಿಭಾಗದಲ್ಲಿ ಪ್ರಥಮ ಸ್ಥಾನ ವೈಯಕ್ತಿಕ ಆಟ ಪ್ರಜ್ವಲ್ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಸೂರಜ್ ನಾಯಕ್. ನಿನ್ನ ಹೆಸರೆಂತ? ಸೂರಜ್ ನಾಯಕ್ ದ್ವಿತೀಯ ಸ್ಥಾನ, ಸೆಕೆಂಡ್ ಪ್ರೈಸ್. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ರಮ್ಯಾ, ದ್ವಿತೀಯ ಸ್ಥಾನ ಆಯಿಷತ್ ಆಶಿಕಾ. ದ್ವಿತೀಯ ಸ್ಥಾನ. ನೆಕ್ಸ್ಟ್ 5, 6, 7ನೇ ತರಗತಿಯಲ್ಲಿ ದ್ವಿತೀಯ ಸ್ಥಾನ ಸುಜನ್ ತಂಡ, ವಾಲಿಬಾಲ್ ಪಂದ್ಯಾಟ. ಥ್ರೋಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ನಿಶಿತಾ ತಂಡ,
ದ್ವಿತೀಯ ಸ್ಥಾನ ಫಾತಿಮಾ ಸಾದಿಯಾ ತಂಡ. ಥ್ರೋಬಾಲ್ ಸಹದಿಯಾ ದ್ವಿತೀಯ ಸ್ಥಾನ, ಥ್ರೋಬಾಲ್ ದ್ವಿತೀಯ ಸ್ಥಾನ ಕೊಡಲಿಲ್ಲ. ಕಬಡ್ಡಿ ಪಂದ್ಯಾಟ ಹುಡುಗರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸುಜನ್ ತಂಡ, ಸುಜನ್. ದ್ವಿತೀಯ ಸ್ಥಾನ ಜೈಸನ್ ತೆಲಿಸ್ ತಂಡ. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ನಿಶಿತಾ ತಂಡ ಕಬಡ್ಡಿ, ದ್ವಿತೀಯ ಸ್ಥಾನ ದೀಕ್ಷಿತಾ ತಂಡ. ಡೊಂಕ ಸ್ಪರ್ಧೆ ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ನಿಶಿತಾ ತಂಡ, ದ್ವಿತೀಯ ಸ್ಥಾನ ದೀಕ್ಷಿತಾ ತಂಡ. ದ್ವಿತೀಯ ಸ್ಥಾನ ಸಚಿನ್ ತಂಡ, ಮುಸ್ತಕ್ ನಾಯಕತ್ವದಲ್ಲಿ ಸಚಿನ್ ತಂಡ. ವಾಲಿಬಾಲ್ನಲ್ಲಿ ಪ್ರಥಮ ಮಮತಾ ಪೂಜಾರಿ ತಂಡ, ವಚನ್ ನೇತೃತ್ವ ವಚನ ಮುಂದಾಳತ್ವದ ಮಮತಾ ಪೂಜಾರಿ ತಂಡ ಪ್ರಥಮ ಸ್ಥಾನವನ್ನ, ಸಚಿನ್ ಮುಸ್ತಕ್ ನೇತೃತ್ವ ಸಚಿನ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಕಬಡ್ಡಿಯಲ್ಲಿ ಹುಸೇನ್ ಬೋಲ್ಟ್ ತಂಡ ಪ್ರಥಮ, ರಾಶಿಕ್ 10ನೇ ಬಿ ತರಗತಿಯ ರಾಶಿಕ್ ಮುಂದಾಳತ್ವದಲ್ಲಿ ಪ್ರಥಮ, ಹಾಗೆ ಪೂವಮ್ಮ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 17 ವರ್ಷ ವಯೋಮಿತಿಯ ಬಾಲಕರ ಇದ್ದಾರೆ. ಧನ್ಯವಾದಗಳು ನಮ್ಮ ರವಿ ನಾಯಕ್. ಡೊಂಕಾ ಸ್ಪರ್ಧೆಯಲ್ಲಿ ಪ್ರಥಮ ಮಮತಾ ಪೂಜಾರಿ ತಂಡ, ದ್ವಿತೀಯ ಸ್ಥಾನವನ್ನ ಪೂವಮ್ಮ ರಮ್ಲತ್ ಅವರ ನೇತೃತ್ವದಲ್ಲಿ ಪೂವಮ್ಮ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಹಗ್ಗಜಗ್ಗಾಟ ಸ್ಪರ್ಧೆಯಲ್ಲಿ ಹುಸೇನ್ ಬೋಲ್ಟ್ ಹಂಸ ನೇತೃತ್ವದಲ್ಲಿ ಹುಸೇನ್ ಬೋಲ್ಟ್ ತಂಡ ಪ್ರಥಮ, ಹಾಗೆ ರಮ್ಲತ್ ರಿಜ್ವಾನ ನಮ್ಮ ಮಮತಾ ಪೂಜಾರಿ ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಥ್ರೋಬಾಲ್ನಲ್ಲಿ ಮಮತಾ ಪೂಜಾರಿ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಮಮತಾ ಪೂಜಾರಿ ತಂಡ ಪ್ರಥಮ, ಹಾಗೆ ಸಾಜಿದಾ ನೇತೃತ್ವ ಸಚಿನ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಸಾಜಿದಾ ನೇತೃತ್ವದ ಸಚಿನ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಧನ್ಯವಾದಗಳು ಫಾದರ್ ಅವರಿಗೆ. ಮುಂದಕ್ಕೆ ನಮ್ಮ ಸುರೇಶನ್ ಶೆಟ್ಟಿ ವಿಭಾಗದ ಕ್ರಿಕೆಟ್ನಲ್ಲಿ ನವನೀತ್ ನೇತೃತ್ವದ ಸಚಿನ್ ತೆಂಡೂಲ್ಕರ್ ಪ್ರಥಮ ಸ್ಥಾನವನ್ನು, ಮಮತಾ ಪೂಜಾರಿ ನೇತೃತ್ವದ ಚಿಂತನ್ ನೇತೃತ್ವದ ಮಮತಾ ಪೂಜಾರಿ ತಂಡ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಿದೆ. ವಾಲಿಬಾಲ್ನಲ್ಲಿ ಚಿಂತನ್ ನೇತೃತ್ವದ ಮಮತಾ ಪೂಜಾರಿ ತಂಡ ಪ್ರಥಮ ಸ್ಥಾನವನ್ನು, ರಕ್ಷಿತ್ ನೇತೃತ್ವದ ಹುಸೇನ್ ಬೋಲ್ಟ್ ಅಲ್ಲಿ ಚಿಂತನ್ ಬಸ್ತೆ ಸರ್ ಸರಿ ರಕ್ಷಿತ್ ಹುಸೇನ್ ಬೋಲ್ಟ್ ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಲಗೋರಿಯಲ್ಲಿ ಬಾಲಕಿಯರ ವಿಭಾಗದಲ್ಲಿ ಹರ್ಷಿತಾ ನೇತೃತ್ವದ ಪೂವಮ್ಮ ತಂಡ ಪ್ರಥಮ ಸ್ಥಾನವನ್ನು, ಹಾಗೆ ಧನ್ಯಶ್ರೀ ನೇತೃತ್ವ ಸಚಿನ್ ತೆಂಡೂಲ್ಕರ್ ತಂಡ ಡೊಂಕಾ ಸ್ಪರ್ಧೆಯಲ್ಲಿ ಹರ್ಷಿತಾ ನೇತೃತ್ವದ ಪೂವಮ್ಮ ತಂಡ ಪ್ರಥಮ, ಹಾಗೆ ಮುಫೀದಾ ನೇತೃತ್ವದ ಮಮತಾ ಪೂಜಾರಿ ತಂಡ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ದ್ವಿತೀಯ, ಜೆರಿ ಆಲನ್ ತೃತೀಯ. ಇಂಗ್ಲಿಷ್ ಭಾಷಣ ಸುಷ್ಮಿತಾ ಪ್ರಥಮ, ಫಾತಿಮಾ ಶಿಫಾ ದ್ವಿತೀಯ, ಪ್ರಜ್ವಲ್ ಅಂದ್ರಾದೆ ತೃತೀಯ. ಫಾತಿಮಾ ಶಿಫಾ ದ್ವಿತೀಯ, ಪ್ರಜ್ವಲ್ ಅಂದ್ರಾದೆ ತೃತೀಯ. ಹಿಂದಿ ಭಾಷಣ ಪ್ರಥಮ ಶರಣ್ಯ, ಹಿಂದಿ ಭಾಷಣ ಪ್ರಥಮ ಶರಣ್ಯ, ದ್ವಿತೀಯ ಪರ್ಹಾನ, ತೃತೀಯ ಕವಿತಾ. ತುಳು ಭಾಷಣ ಪ್ರಥಮ ಕೀರ್ತಿರಾಜ್, ದ್ವಿತೀಯ ಮೊಹಮ್ಮದ್ ಸವಾಲ್. ತುಳು ಭಾಷಣ ಪ್ರಥಮ ಕೀರ್ತಿರಾಜ್, ದ್ವಿತೀಯ ನೇತ್ರಾವತಿ, ತೃತೀಯ. ಆಶುಭಾಷಣ ಪ್ರಥಮ ಧನ್ಯಶ್ರೀ, ದ್ವಿತೀಯ ಶ್ರೀಯ, ತೃತೀಯ ನೇತ್ರಾವತಿ. ಸಂಗೀತ ಸ್ಪರ್ಧೆ ವೈಯಕ್ತಿಕ ಕೌಶಿಕ್ ಪ್ರಥಮ, ಆಸಿಫ್ ಎಚ್ ದ್ವಿತೀಯ, ಪ್ರಜ್ವಲ್ ನಾಯಕ್ ತೃತೀಯ.
ಕೌಶಿಕ್ ಪ್ರಥಮ, ಆಸಿಫ್ ಎಚ್ ದ್ವಿತೀಯ, ಪ್ರಜ್ವಲ್ ನಾಯಕ್ ತೃತೀಯ. ಸಂಗೀತ ಗುಂಪು ಸಮೂಹಗಾನ ನಿರೀಕ್ಷಾ ಮತ್ತು ಬಳಗ ಪ್ರಥಮ, ಸಂಜನಾ ಮತ್ತು ಬಳಗ ದ್ವಿತೀಯ. ಮುಂದಿನ ಬಹುಮಾನ ವಿತರಣೆಯನ್ನು ಬಳಗ ಸಮೂಹಗಾನ ನಿರೀಕ್ಷಾ ಮತ್ತು ಬಳಗ ದ್ವಿತೀಯ, ಸಂಜನಾ ಮತ್ತು ಬಳಗ ಒಳಗೆ ಬಂದಿದ್ದಾರೆ. ಪರವಾಗಿಲ್ಲ, ಯಾಕಂದ್ರೆ ಅವರು ಬೆಳಗ್ಗೆ 24 ಗಂಟೆ ಹೆಜ್ಜೆಯನ್ನು ಕಳಿಸ್ತವರು. ಆದ್ರೂ ಕೂಡ ನಮ್ಮ ಸಮಯಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ವಿದ್ಯಾಸಂಸ್ಥೆ ಬರುವಾಗ ಎಲ್ಲ ಮಕ್ಕಳು ಜೋರಾದ ಚಪ್ಪಾಳೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಸಭಾಧ್ಯಕ್ಷರನ್ನು ವಹಿಸಿ ಚಂದ್ರಗಾಂಚ್ ಕೊಟ್ಟಂತ ನಮ್ಮ ವಂದನೀಯ ಫಾದರ್ ಸುನಿಲ್ ವೇಗಸ್ ಅವರಿಗೆ ತ್ರಿಶಕ್ತಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು ಆಗಿರುವ ಜಯರಾಮ್ ಮಳ್ಳೋಪು ಇವರು ಪ್ರಹ್ಲಾದ ರೈಗಳು ಇವನ್ನ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಚಪ್ಪಾಳೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಮಕ್ಕಳೇ. ನಮ್ಮ ಫಾದರ್ ಅವರಿಗೆ ಅಧ್ಯಕ್ಷತೆ ವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮಾಡಿ ನಮಗೆಲ್ಲರಿಗೂ ಒಳ್ಳೆಯ ಮಾರ್ಗದರ್ಶನ ನೀಡಿದಂತ ಹಿರಿಯರು ಮಾರ್ಗದರ್ಶಕರು ಆಗಿರುವ ಸುರೇಶ್ ಚಂದ್ರ ಶೆಟ್ಟಿ ಅವರಿಗೆ, ಜಯರಾಮ್ ಮಾಳ್ವಾಪೋಡ ನಮ್ಮ ಸಂಚಾಲಕರು ಅವರಿಗೆ ನೆನಪಿನ ಕಾಣಿಕೆ ಮತ್ತು ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ವೃತ್ತ ನಿರೀಕ್ಷಕರು ನಮ್ಮೆಲ್ಲರಿಗೂ ಇವತ್ತು ಒಳ್ಳೆಯ ಆಶೀರ್ವಾದ ನೀಡಿದಂತ ಸನ್ಮಾನ್ಯ ರವಿ ನಾಯ್ಕ್ ಅವರಿಗೆ ನಮ್ಮ ಸೋಮಶೇಖರ್ ಚೌಟ್ರು, ಕಡೆಯ ಸೋಮಶೇಖರ್ ಚೌಟ್ರು, ಕ್ರಿಯಾಶೀಲ ಸದಸ್ಯರು ತ್ರಿಶಕ್ತಿ ವಿದ್ಯಾರ್ಥಿ ಸಂಘ ಅವರಿಗೆ ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. 18ನೇ ಶೈಕ್ಷಣಿಕ ವರ್ಷದ ಈ ಕ್ರೀಡೋತ್ಸವ 2018ರ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಕೊನೆಯದಾಗಿ ಮಾತಾಡಲಿಕ್ಕೆ ತುಂಬ ವಿಷಯ ಇದೆ, ಆದರೆ ಸಮಯದ ಅಭಾವ ಇದ್ದ ಕಾರಣ ಮಾತನ್ನು ನಿಲ್ಲಿಸಿ ಧನ್ಯವಾದ ಸಮರ್ಪಣೆಗೆ ತಯಾರಾಗ್ತಾ ಇದ್ದೇನೆ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ರೆವರೆಂಡ್ ಫಾದರ್ ಸುನಿಲ್ ವೇಗಸ್ ಅವರಿಗೆ ನಮ್ಮ ಈ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಬಂದ ಉದ್ಘಾಟಕರಾದಂತಹ ಶ್ರೀಯುತ ಸುರೇಶ್ ಚಂದ್ರ ಶೆಟ್ಟಿ ಇವರಿಗೂ ನಮ್ಮ ಈ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಬಂದು ಧ್ವಜವಂದನೆಯನ್ನು ಸ್ವೀಕರಿಸಿದಂತಹ ಶ್ರೀಯುತ ರವಿ ನಾಯಕ್, ವೃತ್ತ ನಿರೀಕ್ಷಕರು, ಆರಕ್ಷಕ ಠಾಣೆ ಕೋಣಾಜೆ ಇವರಿಗೂ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುವುದರೊಂದಿಗೆ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲ